ಒಡಿಯೂರು ಶ್ರೀ ಸಶಬ್ದ ಸಮಿತಿ ಪುತ್ತೂರು ತಾಲೂಕು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರಿವರ ಸಹಯೋಗದೊಂದಿಗೆ ತುಳುವೆರ ಕೂಡ್ಕಡ್ ತುಳುನಾಡ ಐಸರೆ ಎಂಬ ಕಾರ್ಯಕ್ರಮವು ನವೆಂಬರ್ 1ರಂದು ಬಂಟರ ಭವನದಲ್ಲಿ ನಡೆಯಲಿದೆ. ಪುತ್ತೂರಿನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಭ್ರಮ ಸಮಿತಿಯ ಅಧ್ಯಕ್ಷ ಸವಣೂರು ಸೀತಾರಾಮ್ ರೈ ಮತ್ತು ಸಂಚಾಲಕ ಕುಂಬ್ರಾ ದುರ್ಗಾ ಪ್ರಸಾದ್ ರೈ ಅವರು ದಿನಪೂರ್ತಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 8 ಗಂಟೆಗೆ ಭಜನಾಮೃತ ಕಾರ್ಯಕ್ರಮವಿದ್ದು 9 ಗಂಟೆಗೆ ಮುಖ್ಯದ್ವಾರ ಉದ್ಘಾಟನೆ ಬಳಿಕ ರಾಷ್ಟ್ರಧ್ವಜ ಕನ್ನಡದ ಹಾಗೂ ತುಳು ಧ್ವಜಾರೋಹಣ ವಿವಿಧ ಅತಿಥಿಗಳಿಂದ ನಡೆಯಲಿದೆ. ತುಳುವರ ಚಾವಡಿಯಲ್ಲಿ ಕನ್ನಡಾಂಬೆಗೆ ದೀಪ ಪ್ರಜ್ವಲನ ಮತ್ತು ಪುಷ್ಪಾರ್ಚನೆ ನಡೆಯಲಿದೆ. ಶ್ರೀ ಮಾತಾನಂದಮಯಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಬೆಳಿಗ್ಗೆ 10ರಿಂದ 10:30ರವರೆಗೆ ನೃತ್ಯಾಂಜಲಿ ಜರುಗಲಿದ್ದು 10:30ರಿಂದ ವಿವಿಧ ವಿದ್ವಾಂಸರ ಚಾವಡಿ ಚರ್ಚೆ ನೆರವೇರಲಿದೆ. ಮಧ್ಯಾಹ್ನ 12ರಿಂದ ಶ್ರೀ ಗುರುವಂದನಾ ಕಾರ್ಯಕ್ರಮದೊಂದಿಗೆ ಸಾಧನೆಗೈದ ಸಾಧಕರನ್ನ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿದೆ ಎಂದು ಹೇಳಿದರು. ಸರ್ಕಾರದ ಕೋವಿಡ್ ನಿಯಮಾವಳಿಯಂತೆ ಈ ಕಾರ್ಯಕ್ರಮ ಜರುಗಲಿದ್ದು ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದರು. ಏಪ್ರಿಲ್ 2ನೇ ತಾರೀಕಿಗೆ ನಮ್ಮ ದುರ್ಗಾ ಪ್ರಸಾದರ ಸಂಚಾಲಕತ್ವದಲ್ಲಿ ನಾವು ತುಳು ಸಮ್ಮೇಳನ ಮಾಡೋದು, ಒಡಿಯೂರು ಸ್ವಾಮೀಜಿಗಳ 60ನೇ ಷಷ್ಠಬ್ದ ಸಮಾರಂಭ ಆಚರಿಸುವಂತ ಮಾಡಿ ರೆಡಿಯಾಗಿರುವಾಗ ಆ ನಂತರ ನಮ್ಮ ವ್ಯವಸ್ಥೆ ಮುಂದೂಡಲ್ಪಟ್ಟು ಈಗ ಇದನ್ನು ನವೆಂಬರ್ 1ನೇ ತಾರೀಕಿಗೆ ನಾವು ಸ್ವಲ್ಪ ಸಣ್ಣದಾಗಿ ಅದನ್ನು ಸ್ವಲ್ಪ ಅದರಲ್ಲೇ ಎಲ್ಲರಲ್ಲಿ ಅದರಲ್ಲಿ ಇದ್ದವರನ್ನು ಸೇರಿಸಿಕೊಂಡು 1ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಅವತ್ತು ಯಾರ್ಯಾರು ನಿಮ್ಮೊಟ್ಟಿಗೆ ಸೇರ್ತಾರೆ ಮತ್ತೆ ಯಾರ್ಯಾರು ಬರ್ತಾರೆ ಅಂತ ಹೇಳುವುದನ್ನೆಲ್ಲ ನಿಮಗೆ ಪತ್ರದ ಮುಖಾಂತರ ಕೊಟ್ಟಿದ್ದೇವೆ. ಒಡಿಯೂರು ಶ್ರೀಗಳ ಷಷ್ಠಬ್ದ ಸಂಭ್ರಮ ವಿಚಾರದಲ್ಲಿ ನಾವೊಂದು ತುಳು ಸಮ್ಮೇಳನ ಮಾಡಬೇಕು ಅನ್ನುವ ಯೋಚನೆ ಇತ್ತು. ಅದು ಮೊನ್ನೆ ನಮಗೆ ನಾವು ಮಾಡೋದಕ್ಕೆ ಕೋವಿಡ್ ನಿಯಮಾವಳಿ ಪ್ರಕಾರ ಸಾಧ್ಯ ಆಗಲಿಲ್ಲ. ಈಗ ಕನ್ನಡ ರಾಜ್ಯೋತ್ಸವದ ದಿನ ನಮಗೆ ಹೆಸರಿಟ್ಟದೆ ಹಾಗೆ ನಾವು ತುಳು ಅಪ್ಪನ ಜಕ್ಕೆಯಲ್ಲಿ ಕನ್ನಡದ ಆರಾಧನೆ ಅನ್ನುವ ಹೆಸರಿನಲ್ಲಿ ಈ ಕಾರ್ಯಕ್ರಮ ಮಾಡುವಂಥದ್ದು. ನಮ್ಮ ಕಾರ್ಯಕ್ರಮ ರೂಪುರೇಷೆ ಈ ರೀತಿ ಇದೆ. 8 ಗಂಟೆಗೆ ನಮ್ಮ ಭಜನಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದು ತುಳುವಿನಲ್ಲಿ ಭಜನೆ ಇರ್ತದೆ. ಆ ನಂತರ ನಾವು ರಾಣಿ ಹಬ್ಬಕ್ಕ ಆನೆ ಬಾಕಿನ ಉದಿಪನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದು ಅದರ ಮುಖ್ಯ ದ್ವಾರದ ಉದಿಪನ. ಆ ನಂತರ ನಮ್ಮ ರಾಷ್ಟ್ರಧ್ವಜ, ಕನ್ನಡ ಧ್ವಜ ಮತ್ತು ತುಳು ಧ್ವಜದ ಅನಾವರಣ ನಡೀತದೆ, ಧ್ವಜಾರೋಹಣ ನಡೀತದೆ. ಆ ನಂತರ ನಮ್ಮ ತುಳುವೆರ ಚಾವಡಿ ಎನ್ನುವ ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಕನ್ನಡಾಂಬೆಯ ಮೂರ್ತಿಯನ್ನು ಇಟ್ಟು ಅದಕ್ಕೆ ಕನ್ನಡ ನಮ್ಮ ಸಂಸ್ಕೃತಿ, ನಮ್ಮ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಇವರೆಲ್ಲ ಅವರ ಉಪಸ್ಥಿತಿಯಲ್ಲಿ ಕನ್ನಡ ಅದಕ್ಕೆ ತಾಯಿಗೆ ನಾವು ಪುಷ್ಪಾರ್ಚನೆಯನ್ನ ದೀಪ ಪ್ರಜ್ವಲನ ಮಾಡ್ತೀವಿ. ಆ ನಂತರ ನಮ್ಮ ಮುಖ್ಯ ವೇದಿಕೆಯಲ್ಲಿ ಸ್ವಾದ್ವಿ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹರಿಣಾಕ್ಷಿ ಜೆ ಶೆಟ್ಟಿ, ಪ್ರಚಾರ ಸಮಿತಿಯ ಸಂಚಾಲಕ ರಾಜೇಶ್ ಬನ್ನೂರು, ಪುತ್ತೂರು ತುಳುಕೂಟದ ಅಧ್ಯಕ್ಷ ವಿಜಯಕುಮಾರ್ ಭಂಡಾರಿ, ಹೆಬ್ಬಾರ ಬಯಲು ಮತ್ತಿತರರು ಉಪಸ್ಥಿತರಿದ್ದರು.